ಬಡನಿಡಿಯೂರು ಗ್ರಾಮದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ರೆಸಾರ್ಟ್ಗೆ ಏಕವಿನ್ಯಾಸ ನಕ್ಷೆ ಅನುಮೋದನೆಗೆ ವಿಳಂಬ ಖಂಡಿಸಿ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಮಾಜಿ ಶಾಸಕ ರಘುಪತಿ ಭಟ್ ಅನಿರ್ದಿಷ್ಟಾವಧಿ ಧರಣಿ ಆರಂಭ ಮಾಡಿದ 2ನೇ ದಿನಕ್ಕೆ ಯಶಸ್ಸು ಸಿಕ್ಕಿದೆ. ಕಳೆದ 2 ವರ್ಷಗಳಿಂದ ಏಕವಿನ್ಯಾಸ ನಕ್ಷೆ ಅನುಮೋದನೆಗೆ ಆದೇಶವನ್ನು ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ಆರೋಪಿಸಿ ಮಾಜಿ ಶಾಸಕ ರಘುಪತಿ ಭಟ್ ಅವರು ಸೋಮವಾರದಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಪ್ರಾಧಿಕಾರದ ಕಚೇರಿಯ ಮುಂದೆ ಆರಂಭಿಸಿದ್ದರು. ಬಡನಿಡಿಯೂರು ಗ್ರಾಮದ 90 ಸೆಂಟ್ಸ್ ಜಾಗದಲ್ಲಿ ರೆಸಾರ್ಟ್ ನಿರ್ಮಿಸುವ ಉದ್ದೇಶದಿಂದ ಜಾಗಕ್ಕೆ ಏಕವಿನ್ಯಾಸ ನಕ್ಷೆ ನೀಡುವಂತೆ ರಘುಪತಿ ಭಟ್ ಅವರು 2024ರ ಮಾರ್ಚ್ 20ರಂದು ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದು ಅದಕ್ಕೆ ಈವರೆಗೆ ಅನುಮೋದನೆ ನೀಡದೆ ಸತಾಯಿಸಲಾಗುತ್ತಿದೆ ಎಂದು ಆರೋಪಿಸಿ ಸೋಮವಾರ ಧರಣಿಯನ್ನು ಆರಂಭಿಸಿದರು. ಇಂದು ಅವರ ಧರಣಿ 2ನೇ ದಿನಕ್ಕೆ ಕಾಲಿಡ್ತಾ ಇದ್ದಂತೆ ನಗರಾಭಿವೃದ್ಧಿ ಪ್ರಾಧಿಕಾರ ಏಕವಿನ್ಯಾಸ ನಕ್ಷೆ ಮಂಜೂರು ಮಾಡಿದೆ. ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಮಾಜಿ ಶಾಸಕ ರಘುಪತಿ ಭಟ್ ಅವರು, ನನಗೆ ಸಂತೋಷವಾಗಿದೆ. ಧರಣಿ ಕೂತು ಕೊನೆಗೂ ಕೂಡ ನ್ಯಾಯ ಸಿಕ್ಕಿದೆ. ಬೇರೆಯವರು ರಾಜಕೀಯ ಪ್ರಭಾವವನ್ನ ಬಳಸಿ ಕೆಲಸವನ್ನ ಮಾಡಿಸಿಕೊಳ್ತಾ ಇದ್ರು, ಆದರೆ ನಾನು ಕಾನೂನಾತ್ಮಕವಾಗಿ ಹೋಗಿದ್ದೇನೆ. ನನ್ನ ಬಗ್ಗೆ ಟೀಕೆ ಮಾಡ್ತಿದ್ದವರಿಗೆ ಇದೇ ಉತ್ತರ. ನನ್ನ ಉದ್ಯಮ ಕೆಲಸಕ್ಕೆ ಸಂಬಂಧಿಸಿ ಯಾರೂ ಕೂಡ ಅಡ್ಡಿ ಮಾಡಬಾರದು ಎಂದು ವಿನಂತಿಸಿಕೊಳ್ತೇನೆ ಅಂತ ಹೇಳಿದ್ರು. ಇವತ್ತು ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದವರು ನಮಗೆ ತಾತ್ಕಾಲಿಕ ವಿನ್ಯಾಸ ಅನುಮೋದನೆಯನ್ನು ನೀಡಿದ್ದಾರೆ. 3 ತಿಂಗಳಲ್ಲಿ ಕೊಡಬೇಕಾದ ಅಂದರೆ ಮ್ಯಾಕ್ಸಿಮಮ್ ಪೀರಿಯಡ್ ಅದಕ್ಕೆ 3 ತಿಂಗಳು. ಇದಕ್ಕೆ 24 ತಿಂಗಳ ನಂತರ ಇವತ್ತು ಸಿಕ್ಕಿದೆ. ಇದರಲ್ಲಿ ಸ್ಪಷ್ಟವಾಗಿ ಎಲ್ಲವೂ ಇದೆ. ನಾನು ಅರ್ಜಿ ಹಾಕಿದ ಡೇಟು ಯಾವತ್ತು ಅಂತ ಹೇಳೋದು 23/2024 ಅಂತಂದರೆ ಆಗಿದೆ. ಸೊ ಇನ್ನು ಹಳೆ ಚರಣ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ನನಗೆ ಸಂತೋಷ ಆಗಿದೆ. ಅಂದರೆ ಕೊನೆಗೆ ಧರಣಿ ಕೂತ್ಕೊಂಡಾದರೂ ನನಗೆ ನ್ಯಾಯ ಸಿಕ್ಕುವಂಥ ಕೆಲಸ ಆಗಿದೆ. ಅಷ್ಟು ಲೀಗಲಿ ಇಲ್ಲದೆ ಇರ್ತಿದ್ರೆ ನಾನು ಧರಣಿ ಕೂತ್ಕೊಳ್ಳುವ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಬೇರೆಯವರೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಯಾರೋ ಇನ್ಫ್ಲುಯೆನ್ಸ್ ತಗೊಂಡು ಮಾಡ್ತಾರೆ. ನಾನು ರಾಜಕೀಯ ಇನ್ಫ್ಲುಯೆನ್ಸ್ ತಗೊಳ್ಳದೆ ಲೀಗಲಿ ಮಾಡುವಂಥದ್ದು. ಯಾರೆಲ್ಲ ಇವತ್ತು ಕೆಲವರು ಅದು ಲೀಗಲಿ ಸರಿ ಇಲ್ಲ, ಕೋರ್ಟಲ್ಲಿದೆ, ಇದೆಲ್ಲ ಹೇಳ್ತಾ ಇದ್ದವರಿಗೆ ನಾನಿನ್ನು ಉತ್ತರ ಮಾಡಲ್ಲ. ಯಾರು ರಘುಪತಿ ಭಟ್ರು 3 ಬಾರಿ ಶಾಸಕರಾಗಿದ್ದರು, ಅವರಿಗೆ ಕಾನೂನು ಗೊತ್ತಿಲ್ವಾ ಅಂತ ಕೇಳ್ತಿದ್ದವರಿಗೆ ಇದೇ ಉತ್ತರ. ಕಾನೂನಲ್ಲಿ ಸರಿ ಇದ್ದದ್ರಿಂದಲೇ ಸಿಕ್ಕಿದೆ ಬಿಟ್ರೆ ನಾನಿಲ್ಲಿ ಧರಣಿಗೆ ಕೂತ್ಕೊಂಡಿಂದ ಸಿಕ್ಕಿದ್ದಲ್ಲ. ಧರಣಿಗೆ ಕೂತ್ಕೊಳ್ಳದೇ ಇರ್ತಿದ್ರೆ ನಾನು ಯಾಕೆ ಕೂತ್ಕೊಂಡದಂದ್ರೆ ಇನ್ನೂ ಪುನಃ ಮೀಟಿಂಗಲ್ಲಿ ಅಂತಿತ್ತು ಕನಿಷ್ಠ 6ರಿಂದ 1 ತಿಂಗಳು, 6 ತಿಂಗಳಿಂದ 1 ತಿಂಗಳು, 1 ವರ್ಷ ಮುಂದೂಡ್ತಿದ್ರು. ಹಾಗಾಗಿ ನಾನು ಅನಿವಾರ್ಯವಾಗಿ ನನಗೆ ಕೂತ್ಕೊಳ್ಬೇಕಾದ್ದು. ಇವತ್ತು ನನಗೆ ತಾತ್ಕಾಲಿಕವಾಗಿ ಸಿಕ್ಕಿದೆ. ನಾನು ವಿನಂತಿ ಮಾಡ್ತಾ ಇದ್ದೇನೆ, ಯಾರೆಲ್ಲ ನನಗೆ ಮಾಡಬಾರ್ದಂತ ಒತ್ತಡ ಮಾಡ್ತಾ ಇರುವಂಥದ್ದು, ನಾವು ಇವತ್ತು ಇನ್ನು ಮುಂದೆ ಅದಕ್ಕೆ ಯಾವುದೇ ತೊಂದರೆ ಮಾಡಲಿಕ್ಕೆ ಹೋಗದೆ ಲೀಗಲಿ ಯಾವುದಿದೆ ಅದಕ್ಕೆ ಸಹಕಾರ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.